ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದೇವರ ನಮ್ಮ ಪಕ್ಷನೇ ಸಹಕಾರ ಕ್ಷೇತ್ರದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ್ ಕೇಂದ್ರ ಸರ್ಕಾರದ ಸಹಕಾರ ಸಚಿವಾಲಯಗೂ 5 ವರ್ಷ ಐನಲೆ ಕೊಡು ಕುಡ್ಲಡ್ ವಿಶೇಷ ಸಹಕಾರ ಸಪ್ತಾಹ ಉದಿಪನ ಮಲ್ತದ ಆರು ಪಾತಿರಿಯರ್ ಕೇಂದ್ರ ಸಹಕಾರ ಸಚಿವಾಲಯ ಸ್ಥಾಪನೆಯಾದ 5 ವರ್ಷ ಐನಲೆ ಕೊಡು ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ವಿಶೇಷ ಸಹಕಾರ ಸಪ್ತಾಹ ಸೋಮವಾರ ನಡೆತಂಡ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿಯಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಡ್ಲ ಬೊಕ್ಕ ಸಹಕಾರ ಇಲಾಖೆಯ ದಕ್ಷಿಣ ಕನ್ನಡದ ಒಟ್ಟು ಸಿರಿಗೇಟ್ ನಡೆದಿನ ಕಾರ್ಯಕ್ರಮಟು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲ್ಯೂಟಿ ಎತ್ಕೊಂಡು ಸುರುತ ಪಾತಿರ ಪಂಡ್ಯರ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು ಬಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮೆ ವಹಿಸದ ವಿಶೇಷ ಸಹಕಾರ ಸಪ್ತಾಹ ಉದಿಪನ ಮಲ್ತೆರ ರಾಜೇಂದ್ರ ಕುಮಾರ್ ಪಾತಿಡ್ದ ನಂಕ ಪಕ್ಷ ಇಜ್ಜಿ ನಮ್ಮ ಪಕ್ಷನೇ ಸಹಕಾರ ಪಕ್ಷ ಸಹಕಾರ ಚಳುವಳಿ ಇಡ್ದೆ ದೇಶದ ಅಭಿವೃದ್ಧಿ ಪನ್ಪನ ತತ್ವಡು ನಂಬಿಕೆಯ ದೀವನ್ನಕ್ಲು ನಮ್ಮ ರಾಜ್ಯಡು 47,000 ಹೆಚ್ಚ ಸಹಕಾರಿ ಸಂಘಲುಂಡು ಸಹಕಾರ ಕ್ಷೇತ್ರದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಮಾತೆರ್ಲ ಒಟ್ಟಾದ ದೇಶನು ಅಭಿವೃದ್ಧಿ ಮಲ್ಪಗಾಂದ ಪಂಡ್ಯರ ಶಾಸಕರೆಡ್ಡಿ ವೇದವ್ಯಾಸ ಕಾಮತ್ ಪಾತಿಡ್ದು ಸ್ವತಂತ್ರೋಡ್ದು ಬೊಕ್ಕ ಸಹಕಾರಿ ಚಳುವಳಿ ಹಿಡ್ದು ಅದ್ಭುತ ಕೊಡುಗೆ ಈ ದೇಶಗೂ ತಿಕ್ಕದಂಡ 2047 ಶಕ್ತಿಶಾಲಿ ರಾಷ್ಟ್ರ ಅವಡೊಂದು ಪನ್ಪನ ಪ್ರಧಾನಿಯರ್ನ ಕನ ನಿಜ ಅಪನಂಚ ಸಹಕಾರಿ ಮಂತ್ರಾಲಯ ಪಾಕ ಯೋಜನೆಯನ್ನು ಪಾಡುನುಂಡು ನಮ್ಮ ಜಿಲ್ಲೆಡು ರಾಜೇಂದ್ರ ಕುಮಾರ್ ಹಿಡ್ದು ಸಹಕಾರಿ ಕ್ಷೇತ್ರಡು ದಿಂಜ ಬದಲಾವಣೆ ಆತಂಡು ಪೊಂಜೋನಕ್ಲು ಯೋಜನೆದ ಪ್ರಯೋಜನದೆತ್ತೊಂಡ ದೇಶಡು ಮಾತ ಕ್ರಾಂತಿ ಆಪುಣುಂದು ಪಂಡ್ಯರ ದಕ್ಷಿಣ ಕನ್ನಡ ಸಹಕಾರಿ ಪೇರು ಉತ್ಪಾದಕರ್ನ ಒಕ್ಕೂಟದ ಗುರ್ಕಾರ್ಯರು ರವಿರಾಜ್ ಹೆಗ್ಡೆ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರದ ನಿರ್ದೇಶಕರ ಜಯಕರ ಶೆಟ್ಟಿ ಇಂದ್ರಾಳಿ, ಸಹಕಾರಿ ಸಂಘಲನ ಒತ್ತು ಗುರ್ಕಾರ್ಯರು ಎಚ್.ಎನ್. ರಮೇಶ್, ಜಿಲ್ಲಾ ಸಹಕಾರಿ ಯೂನಿಯನ್ ಮುಖ್ಯ ಕಾರ್ಯತೋವನಾಧಿಕಾರಿ ಎಸ್.ಪಿ. ಹಿರೇಮಠ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಸಿಇಒ ಗೋಪಾಲಕೃಷ್ಣ ಭಟ್, ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಕ್ರಮಟಿದ್ದರು. ನಮ್ಮ ಪಕ್ಷ ಅದು ಇದು ಹೇಳಿದ್ರು, ನಮಗೆ ಪಕ್ಷ ಇಲ್ಲ. ನಮ್ಮ ಪಕ್ಷ ಸಹಕಾರ ಪಕ್ಷವೇ ನಮ್ಮ ಪಕ್ಷ. ಸಹಕಾರದಿಂದ ಸಮೃದ್ಧಿ ಅಂತ ನಮ್ಮ ದೇಶದ ಅಮಿತ್ ಶಾ ಅವರು ಸಹಕಾರ ಸಚಿವರು ಯಾವಾಗಲೂ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ನಮ್ಮ ಪಕ್ಷ ಸಹಕಾರಿ ಪಕ್ಷ, ಸಹಕಾರದಿಂದಲೇ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ವೇದವ್ಯಾಸ ಕಾಮತ್ರು ನನ್ನ ಆತ್ಮೀಯರು ಹೇಳಿದರು, ಅವರು ಅತಿ ಶ್ರೀಮಂತರು ಹೇಳಿದರೆ, ಕ್ಯಾಂಪ್ಕೋ ಅಲ್ಲಿರೋದು, ಬ್ಯಾಂಕಲ್ಲಿರೋದು, KMF ಅಲ್ಲಿರೋದು, ಅವರು ಶ್ರೀಮಂತರೇ, ಕಮ್ಮಿ ಏನಿಲ್ಲ. ಸದಾ ಶ್ರೀಮಂತಿಕೆ ಉಳ್ಳವರು ಹಾಗೆ ಅವರು ಮುಂದುವರಿಯಲಿ ಅಂತ ನಾನು ಅವರಿಗೆ ಆಶಿಸ್ತೇನೆ. ಯಾಕೆ ಹೇಳಿದರೆ, ಅವ್ರನ್ನ ಯಾವಾಗಲೂ ಕರೆದ್ರು ನಮ್ಮ ಜೊತೆ ಯಾವಾಗಲೂ ಬಂದಿರ್ತಾರೆ. ಇಷ್ಟೇ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದರೂ ನಮ್ಮಲ್ಲಿ ಇರ್ತಾರೆ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಮಾತಾಡುವ ಕೆಲವರು ಹೇಳಿದರು, ದೇಶದ ಒಂದು ವ್ಯವಹಾರದಲ್ಲಿ 30 ಕೋಟಿ ಜನಸಂಖ್ಯೆ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಾರೆ ಅಂತ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಿದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಮಹಿಳೆಯರು ಇನ್ನಷ್ಟು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇವತ್ತು ವಿಶೇಷವಾದಂಥ ಸಚಿವಾಲಯ, ಅದರಲ್ಲಿ ಕೂಡ ಸಹಕಾರಿ ಸಂಸ್ಥೆಗಳ ಮಾಹಿತಿಗಳನ್ನು ಕೂಡ ಒಂದೇ ವೇದಿಕೆ ಮುಖಾಂತರ ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮನೆಗಳಿಗೆ ಮುಟ್ಟಿಸಬೇಕು, ಮನಸ್ಸುಗಳಲ್ಲಿ ಮುಟ್ಟಿಸಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಭಾಳ ವಿನೂತನವಾದಂಥ ಕಾರ್ಯ. ಇವತ್ತು ಬ್ಯಾಂಕನ್ನು
ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಸಹಕಾರಿ ಬ್ಯಾಂಕ್ ಮನೆಗಳಲ್ಲಿ ಗ್ರಾಮಗಳಲ್ಲಿ ಮೊಬೈಲ್ ಬ್ಯಾಂಕಿಂಗನ್ನು ಕೂಡ ಪ್ರಾರಂಭ ಮಾಡಿದೆ. ಹಾಗಾಗಿ ಯಾರಿಗೆ ಬ್ಯಾಂಕಿಗೆ ಬರಲಿಕ್ಕಾಗಲ್ಲ ಅವರು ಅಲ್ಲೇ ಅವರ ವ್ಯವಹಾರಗಳನ್ನು ಕೂಡ ಮಾಡಿಸುವಂಥ ಮಟ್ಟಕ್ಕೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಅಮೂಲಾಗ್ರವಾದಂಥ ಬದಲಾವಣೆಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ರೈತರು, ಹಾಲು, ಮೀನುಗಾರಿಕೆ, ಮಹಿಳಾ ಸಹಕಾರ ಸಂಘ ಇದನ್ನು ಇನ್ನಷ್ಟು ಉತ್ತೇಜನ ನೀಡುವಂಥ ದೃಷ್ಟಿಯಲ್ಲಿ ಈ ಸಚಿವಾಲಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಳೆದ ನವೆಂಬರ್ ಹೊತ್ತಿಗೆ ದೇಶಾದ್ಯಂತ ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಒಟ್ಟಾರೆಯಾಗಿ 4,67,455.66 ಕೋಟಿ ರೂಪಾಯಿಗಳನ್ನು ಇಡೀ ದೇಶದಲ್ಲಿ ಬಿಡುಗಡೆ ಮಾಡಿದೆ. ಸಹಕಾರಿ ಸಂಘಗಳು ಬರೇ ಒಂದು ಏನು ಆರ್ಥಿಕ ನೆರವನ್ನು ನೀಡಿ, ನೆರವು ಅಂತ ಹೇಳಿದರೆ ಸಾಲವನ್ನು ನೀಡಿ ಅದನ್ನು ವಸೂಲಿ ಮಾಡುವಂತಹ ಬರೇ ಒಂದು ಸಾಲಗಳನ್ನು ಕೊಡುವಂತಹ ಒಂದು ಸಂಘ ಆಗಿರದೆ ಅದೊಂದು ಮಲ್ಟಿಪರ್ಪಸ್ ಆಗಿ ವಿವಿಧ ರೀತಿಯ ಸೇವೆಗಳನ್ನು ಆ ಗ್ರಾಮದಲ್ಲಿ ವಿವಿಧ ರೀತಿಯ ಸೇವೆಗಳನ್ನು ಕೊಡುವಂತಹ ಒಂದು ಸಂಘವಾಗಿ ಮೂಡಿ ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅದನ್ನು ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಅದರಿಂದ ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ವಿವಿಧ ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಇವತ್ತು ಎಷ್ಟೋ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ಪೆಟ್ರೋಲ್ ಪಂಪನ್ನು ಮತ್ತು ದೊಡ್ಡ ಮಾರುಕಟ್ಟೆಯ ಒಂದು ವಿಭಾಗವನ್ನು ಪ್ರಾರಂಭ ಮಾಡಿ ಅಥವಾ ಕೃಷಿಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ನಾವಿವತ್ತು ನೋಡ್ತಾ ಇದ್ದೇವೆ. ಬಹುಶಃ ಈ ರೀತಿಯಿಂದ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಸಂಘಗಳು ಸದೃಢವಾಗಿ ಬೆಳಿಬೇಕು. ಕೊಲ್ಲೂರು ದೇವಸ್ಥಾನ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ತಯಾರು ಮಲ್ದಡ ಒತ್ತುವರಿ ಮಲ್ತೊನ್ನ ಜಾಗೆಯನ್ನು ಪಿರ ಸ್ವಾಧೀನ ಮಲ್ತೊನೊಂದು ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಕೊಲ್ಲೂರು ಪಂತೆರ. ಕೇಂದ್ರದ ಇಲಾಖೆದ ಜವಾಬ್ದಾರಿ ಡುಪುನ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಇತರ ಕಂಡೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೂ ಬತ್ತಿನಾರ ದೇವರಿಗೆ ಸೇಸ ಪೂಜೆ ಕೊಡ್ತು ಚಂಡಿಕಾ ಹೋಮಡು ಪಾಲ್ದೊಂಡ್ಯರ. ಆಡಳಿತ ಮಂಡಳಿದ ನಿಲೆಟ್ಟು ಒತ್ತು ಮುಖ್ಯಮಂತ್ರಿಗಳಿಗೆ ಪ್ರಸಾದ ಒಕ್ಕ ನೆಂಪದ ಕಾಣಿಕೆ ಕೊಡ್ದು ಮರ್ಯಾದೆ ಮಲ್ತೆರ. ಈ ಪೊಟ್ಟುಡು ಪರಮೇಶ್ವರ ಪಾತ್ರದ ಕೊಲ್ಲೂರು ದೇವಸ್ಥಾನಕ್ಕೂ ಬರ್ಪುನ ಭಕ್ತರನ ಅನುಕೂಲಗಾದ ದೇವಿರನ್ನು ತೂದು ಸೇವೆ ಸಂದೈತ ಮಲ್ಪರೆ ಗಾಡಿಲೆನ್ ಉಂತಾಯಿರ ಬೊಕ ಭಕ್ತರನ ಉಂತನ ವ್ಯವಸ್ಥೆ ಇಂಚ ಮೂಲ ಸೌಕರ್ಯದಿಟ್ಟಿಡ ಮಾಸ್ಟರ್ ಪ್ಲಾನ್ ತಯಾರು ಮಲ್ತದಿಟ್ಟದ ಐನ ಕಾರ್ಯವು ಕನಪೊಂಡೊಂದು ಪಂಡ್ಯರ. ಮುಜರಾಯಿ ಇಲಾಖೆದ ದೇವಸ್ಥಾನಗಳಿಗೆ ಸಂಬಂಧಪಟ್ಟದ ಒತ್ತುವರಿ ಐನ ಮಾತಾ ಜಮೀನು ಪಿರ ಸ್ವಾಧೀನ ಮಲ್ತೊನ್ಯರ ಕಮಿಷನರಿಗೂ ಸೂಚನೆ ಕೊಡ್ತುಂಡು. ಅವೇ ರೀತಿ ಅವು ಜಿಲ್ಲೆಯಲ್ಲಿನ ಜಿಲ್ಲಾಧಿಕಾರಿಗಳಿಗೆಲ್ಲ ಸೂಚನೆ ಕೊಡ್ತುಂಡು. ಈ ಬಗೆಟ್ ಸರಿಯಾದ ಕ್ರಮ ದೆತನೊಂದು ಪಂಡ್ಯರ. ನಮ್ಮ ಯಾತ್ರಿಗಳಿಗೆ ಏನು ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ ಅದನ್ನು ಒಂದು ರಿವ್ಯೂ ಮಾಡಿದ್ದೇನೆ. ಹೊಸದಾಗಿ ಬ್ಲಾಕ್ ಮಾಡಬೇಕು ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡ್ತೇವೆ. ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನದಿಂದ ಇದ್ದು ಅವರ ಅಕಾಮಿಡೇಷನ್ವರೆಗೆ ಯಾವ ರೀತಿ ಇರಬೇಕು ಅವ್ರಿಗೆ ಅಂತೇಳಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಅದು ಟ್ರಸ್ಟು ನಮ್ಮ ಟ್ರಸ್ಟೀಸ್ ಇದ್ದಾರೆ, ಅವರು ಜೊತೆ ಸರ್ಕಾರದಿಂದ ಯಾವ ರೀತಿ ಮಾಡಬೇಕು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ, ಮುಜರಾಯಿ ಟೆಂಪಲ್ಸ್ನಲ್ಲಿ ಇರ್ತಕ್ಕಂಥ ಜಮೀನೇನಿದೆ ಭೂಮಿ ಅದನ್ನು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನೆಲ್ಲ ತೆರವುಗೊಳಿಸೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಕಮಿಷನರ್ ಅವರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ, ಅದನ್ನು ತೆರವು ಮಾಡಿಸಿ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪೋಲಿಯೋ ಪನಿಪಾಡ್ನ ಕಾರ್ಯಕ್ರಮ ಕುಡ್ಲದ ಲೇಡಿ ಗೋಶನ್ ಆಸ್ಪತ್ರೆಡ್ ಐತಾರ ನಡೆತಂಡ ವಿಧಾನ ಪರಿಷತ್ ಸದಸ್ಯ ರಾಯಬ ಡಿಸೋಜ ಕಾರ್ಯಕ್ರಮ ಉದಿಪನ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪೋಲಿಯೋ ಪನಿಪಾಡೋನ ಕಾರ್ಯಕ್ರಮ ಕುಡ್ಲದ ಲೇಡಿ ಗೋಶನ್ ಆಸ್ಪತ್ರೆಡ್ ಐತಾರ ನಡೆತಂಡ ವಿಧಾನ ಪರಿಷತ್ ಸದಸ್ಯ ರಾಯಬ ಡಿಸೋಜ ಜೋಕ್ಲಿಗ ಪಲ್ಸ್ ಪೋಲಿಯೋ ಪನಿಪಾಡ್ದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಉದಿಪನ ಮಲ್ತೆರ.
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ, ಲೇಡಿ ಗೋಶನ್ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ದುರ್ಗಾಪ್ರಸಾದ್ MR, ಆರೋಗ್ಯ ಇಲಾಖೆದ ಅಧಿಕಾರಿಗಳು ಡಾಕ್ಟರ್ ರಾಜೇಶ್ BV, ಆರೋಗ್ಯ ಶಿಕ್ಷಣಾಧಿಕಾರಿ ಜ್ಯೋತಿ ಉಳೆಪಾಡಿ ಕಾರ್ಯಕ್ರಮ ಇಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಡು 1,40,000 ಆಜನು ತೆಲ್ಪತೇಲು ಜೋಕ್ಲೆಗ್ ಪೋಲಿಯೋ ಪನಿ ಪಾಡ್ನ ಉದ್ದೇಶ ಹೊಂದಿದ್ದದ ಇಂದಕಾದ ಒಟ್ಟು 750 ಬೂತ್ಲೆನ ಮಲ್ತದಂಡ ಇಂದೆಟ್ಟು 20 ಟ್ರಾನ್ಸಿಟ್ ತಂಡ ಕುಡ್ಲನಗರಡು ಮೂಜಿ ಸಂಚಾರಿ ತಂಡ ಕಾರ್ಯಡುಂಡು 20 ಟ್ರಾನ್ಸಿಟ್ ಕುಟ್ಟದಕ್ಕಲು ಬಸ್ ಸ್ಟ್ಯಾಂಡ್, ರೈಲ್ ಆಫೀಸ್, ವಿಮಾನವಂತನ ತಾಣ, ಸುಬ್ರಹ್ಮಣ್ಯ, ಧರ್ಮಸ್ಥಳ ಕಟೀಲ್ ಸೇರಿದ ದೇವಸ್ಥಾನಲೆಡ್ ಪೋಲಿಯೋ ಪನಿಪಾಡ್ನ ಕಾರ್ಯಡುಲ್ಲ. ಜಿಲ್ಲೆಡ್ 5 ಜನ ವಲಸೆ ಬತ್ತಿನ ಜೋಕ್ಲಿತದ ಅಕ್ಲಿಗ್ಲ ಪೋಲಿಯೋ ಪನಿಪಾಡ್ಯರ ಕ್ರಮ ದೆತನೊಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ತಿಳಿಪಾದೆರ. ನೂದಿಲ್ಲು ಕಟ್ಟುಡುಂದಾಂಡ ದಾನಿಲೆನ ಉಮೇದು ಇಚ್ಛಾಶಕ್ತಿಯ ಕಾರಣ ಅಂದು ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರ್ ಪಂತ್ಯರ ಒಡಿಪುದ IYC ಸಭಾಂಗಣೋಡು ಯಕ್ಷಗಾನ ಕಲಾರಂಗ ಒಡಿಪುದ ನೂದಿಲ್ಲು ಕಟ್ಟದುಕೊರ್ನ ಸಂಭ್ರಮ ಲೇಸನ ಉದಿಪನ ಮಲ್ತದ ಅರು ಪಾತಿರಿಯರು. ಒಡಿಪುದ ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕ ಯೋಜನೆಡೆ ದಾನಿಲೆಡ್ದು ಎಡ್ಡೆ ಪರವು ಕಲ್ಪನಾ ಬಡವೇರ್ನ ಜೋಕ್ಲಿಗೆ ಇಲ್ಲು ಕಟ್ಟಾದು ಕೊರೊಂದಿತ್ತದ. ಈ ಸರ್ತಿ ನೂದನೆ ಇಲ್ಲು ಹೆಬ್ರಿ ತಾಲೂಕು ಶಿವಪುರದ ಕುಲ್ಮಂದಡ್ ವಿದ್ಯಾಪೋಷಕ ಸಿಂಚನಾಗ ಶತಸ್ಮೃತಿ ಪುದರಡ್ ಕಟ್ಟದಿತ್ತದ. ಐನು ಬುಡ್ದು ಕೊರ್ಪುನ ಕಾರ್ಯಕ್ರಮ ಕಣ್ಮಂಡಡ್ ಐತಾರ ಕಾಂಡೆ ನಡತಂಡ ಪರ್ಯಾಯ ಶಿರೂರು ಮಠದ ದಿವಾನೆರ್ ಡಾಕ್ಟರ್ ಉದಯಕುಮಾರ್ ನೂದನೆ ಇಲ್ಲನ ಉದಿಪನ ಮಲ್ತೆರ. ದುಂಬುದ ಮಂತ್ರಿ ಕಾರ್ಲದ ಶಾಸಕರ ವಿ ಸುನಿಲ್ ಕುಮಾರ್ ಒಟ್ಟುಗಿತ್ತೇರ. ನೂದು ಇಲ್ಲು ಕಟ್ಟಾದು ಕೊರ್ನೇತ ಗೌಜಿ ಸೂರು ನೂರರ ಸಡಗರ ಪನ್ಪುನ ಲೇಸನ ಒಂದುವೇ ದಿನ ಒಡುಪು ಯಕ್ಷಗಾನ ಕಲಾರಂಗದ IYC ಸಭಾಂಗಣೋಡು ಅಟ್ಟಣೆ ಮಲ್ತದಿತ್ತೆರ. ಯಕ್ಷಗಾನ ಕಲಾರಂಗದ ಗುರ್ಕಾರ್ಯರು M ಗಂಗಾಧರ ರಾವ್ ಎತ್ಕೊಂದು ಸುರುತ್ತ ಪಾತಿರ ಪಂಡದ ನೂದು ಇಲ್ಲಲ್ದ ಕುಲ್ಲ ಸುಕೊಟುಲ್ಲೆರ ದಾನಿಲೆ ಎಂಗ್ಲಿಗೆ ಶ್ರೀರಕ್ಷ ಕೃಷ್ಣಮಠ ಬೊಕ್ಕ ಮಾತಾಮಠ ತಕ್ಲು ಸಹಾಯ ಸಹಕಾರ ಕೊಡ್ತೇರ. ಕಾರ್ಯಂತರ ಬೊಕ್ಕ ಕಾರ್ಯಕರ್ತೆಯರು ಪ್ರಾಮಾಣಿಕ ಮನಸ್ಸಡು ಇಂದಕ್ಕಾದ ಕೆಲಸ ಮಲ್ದಿರಂದು ಪಂಡ್ಯರ. ಮಾಹೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್ ಗುರ್ಕಾರ್ಮೆಡ್ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಲೇಸನ ಉದಿಪನ ಮಲ್ತೆರ. ನೂದು ಇಲ್ಲು ಕಟ್ಟಿರ ಸಹಾಯ ಸಹಕಾರ ಕೊರ್ನ ದಾನಿಲೆಗ್ ಬೊಕ ಇಲ್ಲು ಕಟ್ಟಿರ ಪುಣೈನ ಮಾತಾ ಕಾರ್ಮಿಕರಿಗೆ ಮರ್ಯಾದಿ ಸಂದೈತ ಮಲ್ತೆರ. ಕರ್ನಾಟಕ ಬ್ಯಾಂಕ್ ಪ್ರಯೋಜನದ ಸೂರು ನೂರರ ಸಡಗರ ಪನ್ಪುನ ವಿದ್ಯಾಪೋಷಕ ನೂದು ಇಲ್ಲದ ಪಟ ಉಪ್ಪುನ ಚಿತ್ರ ಸಂಪುಟ ಬೊಕ್ಕುನ ಕರ್ನಾಟಕ ಬ್ಯಾಂಕ್ದ ರಾಘವೇಂದ್ರ ಭಟ್ ಬಿಡುಗಡೆ ಮಲ್ತೆರ. ಕೋಟಾ ಗೀತಾನಂದ ಫೌಂಡೇಶನ್ದ ಆನಂದ ಸಿಕುಂದರ್ ಪಾತಿರ್ದು ಯಕ್ಷಗಾನ ಕಲಾರಂಗ ನಿಜವಾಯಿನ ಪಲ ಸಂದುಡಾಯಿನಕ್ಲೆಗೆ ಇಲ್ಲ ತಿಕ್ಕುನಂಚ ಮಲ್ದನಂದು ಪಂಡಿರ. ಶಾಸಕರಾಯನ ಯಶಪಾಲಿ ಸುವರ್ಣ, ಗುರ್ಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಗಂಟಿಹೊಳೆ, ವಿದ್ವಾನ್ ಗುಡ್ಡಿವೈಲ್, ಸುಬ್ರಹ್ಮಣ್ಯ ಭಟ್, ಡಾಕ್ಟರ್ ಮಹಾಬಲೇಶ್ವರ ರಾವ್ ಎಡ್ಡೆಪ್ಪು ಬೈಕಿಯರ್ ವಿಶ್ವವಲ್ಲಭ ತೀರ್ಥ ಶ್ರೀಪಾದಿರ ಆಶೀರ್ವಚನ ಕೊಡ್ದು ನೂದು ಇಲ್ಲು ಕಟ್ಟುಡುಂದಾಂಡ ದಾನಿಲೆನ ಉತ್ಸಾಹ ಇಚ್ಛಾಶಕ್ತಿಯ ಕಾರಣ ಬೊಕ ಪ್ರೇರಣೆ ಸಮಾಜಡು ಧರ್ಮದ ಗೇನವರಿಯರ ಯಕ್ಷಗಾನ ಕಾರಣ ಧರ್ಮನು ಎಂಚ ಆಚರಣೆ ಮಲ್ಪಡೊಂದು ಕಲಾರಂಗ ತೋಜಾದು ಕೊಡ್ತುಂಡು ಸ್ವಾರ್ಥದ ಅಂತಿನ ಮನಸ್ಸುಡು ಕೆಲಸ ಮಲ್ತೊಂದುಂಡು ಪಂಡಿರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಗುರ್ಕಾರ್ಯರು ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಕೆ ಗಣೇಶ್ ರಾವ್ ಕಾರ್ಯಕ್ರಮ ಇಟ್ಟಿದ್ದರು. ಕಾರ್ಯಂತರಿ ಮುರಳಿ ಕಡೆಕಾರ್ ಕಾರ್ಯಕ್ರಮ ಸುಧಾರ್ತಿರು. ಜತೆ ಕಾರ್ಯಂತರ ನಾರಾಯಣ ಹೆಗಡೆ, ಸೊಲ್ಮೆ ಸಂದಯರು. ನೂರರ ಕಷ್ಟವನ್ನು ಒಂದೇ ವಿಡಿಯೋದಲ್ಲಿ ಒಂದೇ ಹೊತ್ತಿನಲ್ಲಿ ನೋಡಿದಾಗಾಯ್ತು ಈಗ. ಆದರೆ ಅವರೆಲ್ಲರೂ ಈಗ ಸುಖಿಗಳಾದಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೆ ಕಾರಣೀಕರ್ತರು ಎದುರಿನಲ್ಲಿರುವ ಎಲ್ಲ ದಾನಿಗಳು. ಆ ದಾನಿಗಳಿಗೆ ದಾನಿಗಳೇ ನಮ್ಮ ಕಲಾರಂಗಕ್ಕೆ ಶ್ರೀರಕ್ಷೆ, ಜೊತೆಗೆ ಅಷ್ಟಮಠಾಧೀಶರು. ಕಲಾರಂಗ ಬೆಳೀಲಿಕ್ಕೆ ಕೃಷ್ಣಮಠ, ಪೇಜಾವರ ಶ್ರೀಗಳು ಹಾಗೆ ಉಳಿದ ಎಲ್ಲ ಮಠಾಧೀಶರು ಕಲಾರಂಗಕ್ಕೆ ಶ್ರೀರಕ್ಷೆ. ಅವರ ಶುಭಾಶೀರ್ವಾದ ಇದರಿಂದಲೇ ಕಲಾರಂಗ ಬೆಳೆದದ್ದು. ಹಾಗೆ ನಮ್ಮ ಕಾರ್ಯಕರ್ತರು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾನು ಅಧ್ಯಕ್ಷ, ಮತ್ತೊಬ್ಬ ಕಾರ್ಯದರ್ಶಿ, ಇದು ಯಾವುದೇ ಭೇದ ಭಾವ ಇಲ್ಲ. ಒಂದೇ ಚಿಂತನೆ, ಅದು ಕಲಾರಂಗದ ಮುಖಾಂತರ ಸಮಾಜಮುಖಿಯಾಗಿ ನಾವು ಏನಾದರೂ ಕೆಲಸ ಮಾಡಬೇಕು, ಜನಮನ್ನಣೆ ಗಳಿಸಬೇಕು. 100 ಮನೆ ಕಟ್ಟಿಸಿಕೊಡುವುದಂತ ಹೇಳಿದರೆ ನಿಜವಾಗಿಯೂ ಅದು ಒಂದು ಯಜ್ಞ. ಯಾಕಂತ ಹೇಳಿದರೆ ಇಷ್ಟೊಂದು ದಾನಿಗಳು ಅವ್ರನ್ನೆಲ್ಲ ಒಟ್ಟು ಮಾಡಿ ಅದು ಸ್ಥಳಕ್ಕೆ ಹೋಗಿ ಆ ಮನೆ ಕಟ್ಟಿ ಕೊಡಲಿಕ್ಕೆ ಯೋಗ್ಯವೋ ಅಂತ ನೋಡಿ ಅಷ್ಟೂ ಎಲ್ಲ ವ್ಯವಸ್ಥೆ ಮಾಡಿ ಮನೆ ಕಟ್ಟುವಂಥ ಕಾರ್ಯಕ್ರಮ ಅಂತೇಳಿದರೆ ಬಹಳ ದೊಡ್ಡ ಕಾರ್ಯಕ್ರಮ. ಯಕ್ಷಗಾನ ಕಲಾರಂಗ ಖಂಡಿತ ನಮಗೆ ಒಂದು ದಾನಿಗಳಿಗೆಲ್ಲ ಒಂದು ದಾರಿ ತೋರಿಸಿಕೊಟ್ಟಿದೆ. ಯಾವ ರೀತಿ
ಇಲ್ಲಿಗೆ ಹಣ ಕೊಟ್ಟರೆ ಅದು ಯಾವ ರೀತಿ ಸದುಪಯೋಗ ಆಗುತ್ತದೆ, ಎಲ್ಲೂ ದೋಷ ಆಗೋದಿಲ್ಲ. ನಾವು ಕೊಟ್ಟ ಹಣಕ್ಕೆ ನಿಜವಾದ ಅದ ಫಲಾನುಭವಿಗಳಿಗೆ ಅದು ಸಿಗ್ತದೆ, ಒಂಚೂರು ವ್ಯಯವಾಗದೆ ಅಂತ ಹೇಳುವ ಒಂದು ಕಾನ್ಸೆಪ್ಟನ್ನು ನಮ್ಮ ಮುರಳಿ ಕಡೆಕರ್ ಮತ್ತು ಅವ್ರ ಟೀಮಿನವರು ಮಾಡಿಸಿಕೊಟ್ಟಿದ್ದಾರೆ. ಒಂದು ಮನೆಯನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ನಮಗೆಲ್ಲ ಗೊತ್ತಿದೆ. ಅಂಥದ್ರಲ್ಲಿ ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಮನೆಯನ್ನು ಯಾವುದೇ ಸ್ವಾರ್ಥದ ಆ ಭಾವನೆಗಳಿಲ್ಲದೇನೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಒಂದು ದೊಡ್ಡ ಕೀರ್ತಿ ಇದ್ದರೆ ಅದು ಯಕ್ಷಗಾನ ಕಲಾರಂಗ ಸಂಸ್ಥೆಗೆ ಸಲ್ಲಬೇಕು. ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಇಷ್ಟು ಒಂದು ದೊಡ್ಡ ವ್ಯಾಪಕವಾದ ಕೆಲಸ ಮಾಡಲಿಕ್ಕೆ ಇದಕ್ಕೆ ಯಾರು ಸ್ಫೂರ್ತಿ, ಯಾರು ಶಕ್ತಿ ಅಂತ ಹೇಳಿದ್ರೆ ಅದು ಸಮಾಜವೇ. ಸಮಾಜದಲ್ಲಿರುವಂತಹ ದಾನಿಗಳ ಈ ಉತ್ಸಾಹ, ಈ ಇಚ್ಛಾಶಕ್ತಿಯಿಂದಲೇ ಇವತ್ತು ಈ ಯಕ್ಷಗಾನ ಕಲಾರಂಗ ಸಂಸ್ಥೆ ಒಂದು ಇಷ್ಟು ದೊಡ್ಡ ಒಂದು ಸೇವೆಯನ್ನು ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಆಗಿದೆ. ಈ ಯಕ್ಷಗಾನ ಕಲಾರಂಗದ ಈ ರಂಗ ಕೇವಲ ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ರಂಗ ಅಲ್ಲ, ಯಕ್ಷಗಾನವನ್ನು ಮೀರಿ ಅದರ ಆ ರಂಗಸ್ಥಳದ ವ್ಯಾಪ್ತಿ ಮೀರಿ ನಿಂತಿದೆ ಇವತ್ತು. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಒಡಿಪು ಶಾಖೆಡ್ ಮೈನ್ ಬ್ರ್ಯಾಂಡ್ದ ಹೊಸ ವಜ್ರದ ಪದ್ಯ ನುವಾ ಬಿಡುಗಡೆ ಆತನ ನಿಧಿ ಸುವರ್ಣ ಅನುಷಾ ಎಸ್ ಉಳ್ಳಾಲಿಂಚ ರೂಪದರ್ಶಿಲು ವಜ್ರದ ಪದ್ಯ ಬಿಡುಗಡೆ ಮಲ್ತೆರ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪು ಶಾಖೆಡ್ ಮೈನ್ ಬ್ರ್ಯಾಂಡ್ದ ಹೊಸ ವಜ್ರದ ಪದ್ಯ ನುವಾ ಬಿಡುಗಡೆ ಕಾರ್ಯಕ್ರಮ ನಡೆತಂಡ ರೂಪದರ್ಶಿಲೈನ ನಿಧಿ ಸುವರ್ಣ ಅನುಷಾ ಎಸ್ ಉಳ್ಳಾಲ್ ನಿಹಾರಿಕಾ ಶೆಟ್ಟಿ ಶ್ರಾವ್ಯ ಪ್ರವೀಣ್ ನುವಾ ವಜ್ರದ ಪದ್ಯ ಬಿಡುಗಡೆ ಮಲ್ತೆರ. ಅನುಷಾ ಎಸ್ ಉಳ್ಳಾಲ್ ಪಾತಿರ್ದು ಮಲಬಾರ್ ಗೋಲ್ಡ್ ವಜ್ರದ ಪದ್ಯಲಿನ ಬಗೆ ಬಗೆತ ಜಮೆ ಬೊಕ್ಕ ಮನಸ್ಸು ಇಪ್ನಂಚ ಉಂಡು ಕೆಲಸದಕ್ಲ ಸೇವೆ ಬಾರಿ ಎಡ್ಡೆ ಉಂಡು ಮಾತಿರ್ನಲ ಮನಸ್ಸಿಗೆ ಮುಟ್ಟುಣೊಂದು ಪಂಡಿರ. ಸಂಸ್ಥೆಡ್ ಕೆಲಸ ಮಲ್ಪನ ಹರೀಶ್ ನುವಾ ಪದ್ಯ ಬಗೆಟ್ ಮಾಹಿತಿ ಕೊಡ್ದು ನುವಾ ನ್ಯಾಚುರಲ್ ಡೈಮಂಡ್ಸ್ ಪದ್ಯ ಯಾದಿತ್ತದ ಇಂದಿಟ್ಟು ನಮೂನೆದ ಡಿಸೈನ್ ಉಂಡು ಕರಿನ 3 ವರ್ಷಲಿಡ್ದು ಈ ಬ್ರ್ಯಾಂಡ್ದ ಹೊಸ ಡಿಸೈನ್ ಪದ್ಯಲೇನು ಬಿಡುಗಡೆ ಮಲ್ತೊಂದುಲ್ಲ ಇಂದತ ಬೆಲೆ 50,000 ಶುರು ಆಪನೊಂದು ಪಂಡಿರ. ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಒಡಿಪು ಶಾಖೆದ ವ್ಯವಸ್ಥಾಪಕರಾಯನ ಪುರಂದರ ತಿಂಗಳಾಯ ಸಂದೀಪ್ ಸಫಲ್ಯ ಮಾರ್ಕೆಟ್ ವ್ಯವಸ್ಥಾಪಕ ತಂಜಿಮ್ ಶಿರ್ವಾ ಈ ಪೊರ್ತೊಡಿತ್ತೆರು. This is actually a great opportunity to be here, and I would really thank Malabar for giving me this opportunity. It's a great honor to work with Malabar today. I usually used to come with mom to buy diamonds and all, but today I get to work as a model for the Malabar Nuwa collection. It's really a great feeling. So I have already been here twice. Malabar has already given me this opportunity even before, and I thank Malabar for providing me this great opportunity even today, and I enjoyed today a lot at this event. It's a pleasure to be a part of this Nuwa launch, and the jewelry, it's not just a jewelry, it's an artistry, it's pure artistry. So thank you Malabar for ಹೊಸ ಪ್ರಾಡಕ್ಟ್ ಅನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತಲ್ಲಿ ನಾವು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡಿರುವಂಥದ್ದು ನೇಚರ್ ಫೈನಾನ್ಸ್ ಕ್ರಿಯೇಷನ್, ಏನು ಆರ್ಗ್ಯಾನಿಕ್ ಅಥವಾ ನೇಚರ್ ಪ್ಯಾಟರ್ನ್ಸ್ ಏನು ಬರುತ್ತೆ, ಸೊ ಭೂಮಿಯಿಂದ ಬಂದಿರುವಂತಹ ನ್ಯಾಚುರಲ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ನಾವು ಮೋಟಿವೇಶನ್ ಆಗಿ ತಗೊಂಡಿರುವಂಥದ್ದು, ಅದನ್ನು ಮಾಡಿರುವಂಥ ಒಂದು ಡಿಸೈನ್ಸ್ ಆಗಿದೆ. ಮತ್ತು ನೋಡಿದ್ರು ನಮ್ಮ ಕ್ಯಾಶ್ ಆಗಿರ್ಬೋದು, ಹಾಗೆ ಒಂದು ಜೇನಿನ ಗೂಡು ಇರುತ್ತೆ, ಮತ್ತು ಪಕ್ಷಿಗಳಿರುವಂಥದ್ದೊಂದು ರೆಕ್ಕೆ ಇರ್ಬೋದು. ಸೊ ಅದನ್ನೆಲ್ಲ ಒಂದು ಮೋಟಿವೇಶನ್ ಅಲ್ಲಿ ಒಂದು ದೇಶನ ತಗೊಂಡು ನಾವು ಮಾಡಿರುವಂಥ ಒಂದು ಡಿಸೈನ್ಸ್ ಇದೆ. ತುಳುನಾಡು ಕೃಷಿ ಪ್ರಧಾನವೈನ ನಾಡು ರೈತರಿಗೆ ಕುರಾಲ್ ಪರ್ವ ಸುರುತ್ತ ಪರ್ವ ಅಂದು ವಿಟ್ಲದ ದುಂಬುದ ಶಾಸಕರ ರುಕ್ಮಯ್ಯ ಪೂಜಾರಿ ಪಂತ್ಯರ ಶ್ರೀ ಬಾಲಗಣಪತಿ ದೇವಸ್ಥಾನ ಅಣ್ಣಪಾಡಿಡ ಕುರಲ್ಗಾದ ಕೆಸರ್ದ ಗುಬ್ಬು ಉದಿಪನ ಮಲ್ತದ 6 ಪಾತಿರಿಯರು. ಬಂಟ್ವಾಳ ತಾಲೂಕು ಸಜಿಪಾ ಮೋಡದ ಶ್ರೀ ಬಾಲಗಣಪತಿ ದೇವಸ್ಥಾನ ಅಣ್ಣಪಾಡಿಡ ಕುರಲ್ಗಾದ ಕೆಸರ್ದ ಗುಬ್ಬು ಪಂಪನ ಕೆಸರು ಕಂಡೋಡು ಗುಬ್ಬುದ ಕೂಟನು ದೇವಸ್ಥಾನದ ಎದುರ್ದ ಕಂಡೋಡು ಐತಾರ ಅಟ್ಟಣೆ ಮಲ್ತದಿತ್ತರ. ಸುರೇಶ್ ಬಂಗೇರ ಆರ್ಯಪ್ಪು ಮಾತಿರಲ್ಲ ಎತ್ಕೊಂಡಿರ ಬಾಲಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯ ಯಶವಂತ ಪೂಜಾರಿ ದೇರಾಜಗುತ್ತು ಸುರುತ್ತ ಪಾತಿರ ಪಂಡದ ಕೆಸರ್ದ ಗುಬ್ಬು ಏತೋ ಕಡೆಟ್ ನಡಪು ನಾಣ ಮುಲ್ಪ ಕುರಲ್ಗಾದ ಕೆಸರ್ದ ಗುಬ್ಬು ಮಾತ ಸಂಘ ಸಂಸ್ಥೆಲಿನ ಸಾಯ ಸಾಕರುಡು ನಡತೊಂದುಂಡೊಂದು ಪಂಡಿರ. ಸಜೀಪ ಮೂಡ ಮೂರ್ತದಾರನ ಸಹಕಾರ ಸಂಘದ ಗುರ್ಕಾರ್ಯರ ಸಂಜೀವ ಪೂಜಾರಿ ಕುಚ್ಚಿಗುಡ್ಡೆ ಗುರ್ಕಾರ್ಮೆಡ್ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ದೇರ್ಲಕಟ್ಟೆದ ಗುರ್ಕಾರ್ಯರ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಲ್ಲಬಿನಿರಾದಿತ್ತದ ವಿಟ್ಲದ ದುಂಬುದ ಶಾಸಕರ ರುಕ್ಮಯ್ಯ ಪೂಜಾರಿ ಕಾರ್ಯಕ್ರಮ ಉದಿಪನ ಮಲ್ತೆರ. ಪ್ರೇಮಾಜಿ ಶೆಟ್ಟಿ ಅನ್ನಪಾಡಿ ತಾರಿದ ಸಿರಿಕೊಂಬು ಅರಣ್ತೆರ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪಾತ್ರದ ದುಮ್ಮು ಮುಲ್ಪ ಇಡೀ ಬಾಗೋಡು ಪಚ್ಚೆ ಪಜರಿಕೆ ಬುಲಿ ಹೊಂದಿತ್ತಂಡ ಕೆಸಡು ಗೊಬ್ಬುದು ಪೂಪುನಿ ಮಾತ್ರ ಅತ್ತು ಬುಲೆ ಬುಲೆ ಒಡು
ಕೆಸರಡು ಆಯುರ್ವೇದ ಶಕ್ತಿ ಉಂಡು ಕುರಲ್ಗಾದ ಕೆಸರದ ಗೊಬ್ಬು ಪನ್ಪನ ಎಡ್ಡೆ ಪುದರ್ದಿ ತೆರಂದು ಪಂಡ್ಯರ ವಿಟ್ಲದ ದುಂಬುದ ಶಾಸಕರು ರುಕ್ಮಯ್ಯ ಪೂಜಾರಿ ಪಾತ್ರಿದ ತುಳುನಾಡು ಕೃಷಿ ಪ್ರಧಾನವೈನ ಜಾಗೆ ಮುಲ್ಪದಂಚಿನ ಜನ ಓಲ್ಲಾ ತುಯರ ತಿಕ್ಕಂದು ದುಂಬುದ ಕಾಲುಡು ಬಾರ್ದ ಕೃಷಿ ಮಾತ್ರ ಇತ್ತಿನಿ ಇತ್ತೆ ಕಂಗು ಹೆಚ್ಚಾತಂಡು ರೈತರಿಗೆ ಸುರುತ್ತ ಪರ್ವ ಪಂಡ ಕುರಲ್ ಪರ್ಬ ಅಂದ ಪಂಡ್ಯರ ಸಂಜೀವ ಪೂಜಾರಿ ಕುಚ್ಚಿಗುಡ್ಡೆಗುರ್ ಕಾರ್ಮೆದ ಪಾತೆರ ಪಂಡದ ತಾನಿತ್ತೆ ಈತ ಎತ್ತರಗು ಉಂತೊಡುಂದಾಂಡ ಬೀಡಿ ಬೊಕ್ಕ ನಂದಾವರದ ಮಹಾಗಣಪತಿ ದೇವರನೇ ಕಾರಣ ಮುಲ್ಪಲ ಗಣಪತಿ ದೇವರುಲ್ಲೆರ ತಾನು ಮುಲ್ಪದ ದೇವರಿಗೆ ಒಂಜಿ ಸೆನ್ಸ್ ಜಾಗೆ ಕೊರುಂಡಲ ನನ್ನಲ ಒಂಜಿ ಸೇವಕರಿಯರೆ ಇಚ್ಛೆ ಉಂಡೊಂದು ಪಂಡ್ಯರ ಸಜಿಪದ ತಂತ್ರಿದಾರು ಸುಬ್ರಹ್ಮಣ್ಯ ಭಟ್ ಸಜಿಪದ ಶಂಕರಯ್ಯನೆ ಕೋಚ ಪೂಜಾರಿ ನಂದಾವರ ಶಂಕರನಾರಾಯಣ ಮಹಾಗಣಪತಿ ದೇವಸ್ಥಾನದ ಗುರ್ಕಾರ್ಯರು ಪ್ರಭಾಕರ ಶೆಟ್ಟಿ ಲಯನ್ಸ್ ಕ್ಲಬ್ದ ಸುಧಾಕರ ಆಚಾರ್ಯ ಗಿರೀಶ್ ಕುಮಾರ್ ಪೆರ್ವ ಕೃಷ್ಣಶ ಮಂಜಲ್ಪಾದೆ ಸ್ಕಾಟ್ಸ್ ಗುರ್ಕಾರ್ಯ ರವೀಂದ್ರ ಕಂಬಳಿ ಒಡಿಯೂರು ಗ್ರಾಮ ವಿಕಾಸ ಯೋಜನೆದ ಮಾತೀಶ್ ಭಂಡಾರಿ ಬಿಜೆಪಿ ನಾಯಕ ಶ್ರೀಕಾಂತ್ ಶೆಟ್ಟಿ ಶಂಕೇಶ ಬುಲೆಚಲ್ ಪರವೈನ ಬೆನ್ನಿದಾರು ಚಿನ್ನಯ್ಯ ಸಾಲಿಯನ್ ಸದಾನಂದ ಶೆಟ್ಟಿ ಕಾಂತಡಿಗುತ್ತು ಇಂಚ ಬೇತೆ ಬೇತೆ ವಲಯದ ನಾಯಕರು ಬಿನ್ನೆರಾದಿತ್ತರ ಬರವು ಕಲ್ಪನ ಬಿಡಿಸರಿಗೆ ಪಣವು ಸಯಪಟ್ಟುನ ಸೇರಂಚ ಬೇತೆ ಬೇತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ಕೇಸರ ಕಂಡುಗು ಬಿನ್ನೆರು ಪೇರು ನೀರ್ಮೈತದ ಗೊಬ್ಬುದ ಕುಟ್ಟಗು ಚಾಲನೆ ಕುರಿಯರ LKG UKG ಹಿಡಿದು ಬತ್ತಿನ PUC ಮಟ್ಟದ ಬರವು ಕಲ್ಪನಾ ಜೋಕ್ಲೆಗೆ ಬೇತೆ ಬೇತೆ ಪಂತಲು ಪೊಂಜೋಲೆಗೆ ಬೇತನೆ ಪಂತಲು ಬಕ ಸಾರ್ವಜನಿಕರಿಗಿಂಚ ತರಾವರಿ ಪಂತಲೆ ನಡಪಾದ ಬಯ್ಯಗ ಮುಗಿತಲಲ್ಲಿ ಸಿಡು ಇನಾಮ್ಲೆನ್ ಪಟ್ಟಿಯರ ಕುರಲ್ಗಾದ ಕೆಸರದ ಗೊಬ್ಬು ನಮ್ಮ ಕ್ರೀಡಾಕೂಟಲು ಬೇತೆ ಬೇತಿಗಡೆ ಕ್ರೀಡಾಭಿಮಾನಿನ ಉತ್ಸಾಹ ಡಾಂಡಲ ಈ ಮೂಲು ಕುರಲ್ಗೆ ಬೋಡಾದ ಈ ಕೆಸರದ ಗೊಬ್ಬು ಅದ ಇಟ್ಟು ಕುರಲ್ ನಡ್ಪುನ ಕೈ ನಡೆದು ಕುರಲ್ ದೆಪ್ಪುನ ಕಾರ್ಯಕ್ರಮದ ಈ ಮಲ್ಲ ಪಜ್ಜೆಡು ನಮ್ಮ ಉಲ್ಲ ಇನಿ ದೇವಸ್ಥಾನದ ಬೇತೆ ಬೇತೆ ರೀತಿಡು ಈ ಒಂಜಿ ಕುಟುಂಬ ನಮಕ್ ಸಹಕಾರ ಮಲ್ತು ಬರಂದುಲ್ಲೇರು ಬ್ರಹ್ಮಕಲಶ ಲಂಚನೆ ಪೂರ ಸಂಘ ಸಂಸ್ಥೆನ ಸಹಕಾರಡು ಈ ಒಂಜಿ ಬೇತೆ ಬೇತೆ ದಾನಿಲ್ನ ಸಹಕಾರಡು ಅಂತ ಪೂರ ಸಂಘ ಸಂಸ್ಥೆ ಇಲ್ಲ ಈ ಊರದ ಮಾಗಣದ ಪೂರ ಬಂಧುಲ್ನ ಸಹಕಾರಡು ಈ ಒಂಜಿ ಕ್ಷೇತ್ರದ ಈ ಒಂಜಿ ಕಾರ್ಯ ನೆರವೇರಿಸ್ಯಾರೆ ಆಂಡನ್ ಪಂಡ್ರೆ ಭಾರಿ ಖುಷಿ ಆಪುನ್ ಇನಿ ಬೆಣ್ಣೆ ಸಾಗೋಲಿ ನಮಕ್ ತುಯ್ಯರನ್ನೇ ತೋಜುಜಿ ಎಂಕ್ಲು ಮತ್ತೆ ಒಂದು 10-20-30 ವರ್ಷ ಪೂರ್ವ ಪೋನಾಗ ಇಡೀ ನಮ್ಮ ಈ ಭಾಗಡ್ ಮಾತ ಕಡೆಡ್ಲ ಪಚ್ಚೆ ಪಜಿರಾದು ಕಂಗು ತಾರೆಲು ಮಾತ ಪುಣ ಆಯ್ತು ಒಟ್ಟಿಗೆ ನಮ್ಮ ಕೇಯಿ ಕಂಡೋಲು ಮಾತ ಮೇಟ್ಲ ಕೇಯಿ ಬುಲೆ ಪುಣಂಚಿನ ನಮ್ಮ ತೊಂದಿತ್ತ ಆಂಡ ಇತ್ತೆ ಅಲ್ಪ ಅಲ್ಪ ಈ ರೀತಿದ ಸಂಘ ಸಂಸ್ಥೆಲು ಕೆಸರದೊಂಜಿ ದಿನ ಆಟಿಡೊಂಜಿ ದಿನ ಆತಂದ ಕೆಸರದ ಕನ್ನಡೊಂಜಿ ದಿನ ಈ ರೀತಿ ಮಂತೊಂದು ಕಾರ್ಯಕ್ರಮ ಮಲ್ಪು ಭಾರಿ ಅಡ್ಡೆ ಒಂದು ಭಾಳ ಅಗತ್ಯ ಎಲ್ಲ ಉಂಡು ಆಯ್ತು ಒಟ್ಟಿಗೆ ಈ ಪುದರ್ ಭಾಳ ಖುಷಿ ಅಂದ ಕುರಲುಗಾದಿ ಕೆಸರದ ಗುಬ್ಬು ಪಾಲಿ ಕೆಸರಡು ಗುಬ್ಬುದು ಬೋಪಿನತ್ತು ಐಟ್ ಕೈ ನಡೆದು ಐತ ಕುರಲು ನಮಕ್ ತೂಡು ಅಂಚೈನ ಹೊಡೆದ್ರೆ ನಿಕ್ಲಿಗೆ ಮಾತೆರೆಗಳ ಅಭಿನಂದನೆ ಸಲ್ಲಿಸುವ ಒಂದು ನಮ್ಮ ಈ ತುಳುನಾಡು ಮುಖ್ಯವಾದ ಕೃಷಿ ಪ್ರಧಾನವೈನಂಚಿನ ಒಂದು ಜಾಗೆ ಜಗತ್ತಡು ಈ ಒಂಜಿ ಕರಾವಳಿ ಪ್ರದೇಶ ಇಂಚಿನ ಜಾಗೆ ಇಡೀ ಜಗತ್ತಡು ಓಲು ಪೋಂಡ ತುಯ್ಯ ತಿಕ್ಕಂದು ಅಂಚಿನ ಬಾರಿ ಪೊರ್ಲುದ ತುಳುನಾಡು ಮೂಲು ಜಾಸ್ತಿ ಇತ್ತ ಕಂಗು ಜಾಸ್ತಿ ಆತನು ತೆಂಗುಲ ಜಾಸ್ತಿ ಆತನು ದುಂಬುದ ಕಾಲಡು ಭತ್ತ ಮಾತ್ರ ಬೇತ ದಾಲೆಜ್ಜಾಡು ಬೇತ ಕಮ್ಮಿ ಭತ್ತ ಬೆಳೆಪಂಚಿನ ಜಿಲ್ಲೆ ನಮ್ಮ ರೈತರ ಕೆಳಗೆ ಭಾರಿ ಪ್ರಾಮುಖ್ಯವಾಯಿನಂಚಿನ ಪರ್ಬ ಬಣ್ಣದಂಡ ಕುರಲ್ ಪರ್ಬ ಬಹುಶಃ ಇನ್ನು ಈ ಮಟ್ಟಗೂ ಬೇತೆ ಬೇತೆ ಹೂ ವ್ಯವಹಾರ ಮಂತಿತ್ಲ ಆ ಕಾರಣ ಆ ಬೀಡಿ ಆ ಮಾಗಣಪತಿನ ಪ್ರಸಾದ ಈ ಬಾಲಗಣಪತಿ ದೇವಸ್ಥಾನದ ವೇದಿಕೆ ಹಿಡಿತದು ಮುರಾಣಿ ಯಶವಂತರು ಪಂಡಿರಿ ಅಂತ ಕಾರ್ಯಕ್ರಮ ಒಂಜಿ ಸೆನ್ಸ್ ಜಾಗ ಇರ್ಕೊರುಡು ಬಂದು ಬಹುಶಃ ಮುರಾಣಿ ಬತ್ತರಿ ಅನ್ನಾರೆ ಒಂಜಿ ಸೆನ್ಸ್ದ ಎಂಕ್ ಆಯ್ತಾ ದಾನಪತ್ರ ಕೊರಿಯರು ಎಂಕೊಂಜಿ ಭಾರಿ ತೃಪ್ತಿ ಇತ್ತಂಡು ಅವನಿ ಕ್ಷೇತ್ರದ ಸೇವೆ ಮಲ್ತೆತ್ತ ಅಂದು ಇನ್ನು ಬಹುಶಃ ಈ ಒಂಜಿ ಹಿನ್ನೆಲೆ ತನಕ ಯಾನು ಬತ್ತನ ಸಾಧಿಗೆ ಆ ಮಾಗಣಪತಿ ಒಂದು ಪ್ರೇರಣೆ ಬುಡ್ಡ ಬೇತದಾಲಜ್ಜಿ ನಾನು ಒಂಜಿ ಮುಲ್ಪ ಸೇವೆ ಮಲ್ಪಡ ಆಸೆ ಉಂಡು ಅವು ಮುಲ್ತ ಆಡಳಿತ ಕಮಿಟಿ ದಕ್ಕಲು ಚರ್ಚೆ ಮಂತದ್ದು ಎಂಕ್ ಮುಲ್ ದಾದ ಸಹಾಯ ಮನ್ಪೇರುಂಡ ಆ ಸಹಾಯನ ಯಾನ್ ಮುಲ್ಪ ಮನ್ಪೆ ಲಯನ್ಸ್ ಸಂಸ್ಥೆದ ಪದಾಧಿಕಾರುలు ಉಮೇದಡ್ ಕಾರ್ಯತ್ವನುಂಡ ಮಹತ್ವದ ಯೋಜನೆಲೆನ ಗೆಲ್ಮೆಡ್ ಅನುಷ್ಠಾನ ಮಲ್ಪಲೆಂದು ಲಯನ್ಸ್ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಪಂತೆರ ಬೆದ್ರಾ ಕೀರ್ತಿನಗರದ ಲಯನ್ಸ್ ಪಾರ್ಕ್ಡ್ ಹರಿಭವ ಸಭಾಭವನ ಲೋಕಾರ್ಪಣೆ ಮಲ್ತದ ಪಾತಿರಿಯರು
ಬೆದ್ರಾ ಲಯನ್ಸ್ ಕ್ಲಬ್ದ 5ನೇ ವರ್ಷದ ಬಂಗಾರ ಪರ್ಬದಲ್ಲಿ ಕೂಡ ಲಯನ್ಸ್ ಸೇವಾ ಟ್ರಸ್ಟ್ ಬೊಕ್ಕ ಲಯನ್ಸ್ ಕ್ಲಬ್ದ ನಿಲೇಟ್ ಕೀರ್ತಿನಗರದ ಲಯನ್ಸ್ ಪಾರ್ಕ್ಡ್ ಹರಿಭವ ಸಭಾಭವನ ಕಟ್ಟದಿದ್ದದ ಲಯನ್ಸ್ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಲೋಕಾರ್ಪಣೆ ಮಲ್ತಿರ. ಅರವಿಂದ ಶೆಣೈ ಪಾತಿರ್ದ ಲಯನ್ಸ್ ಸಂಸ್ಥೆದ ಪದಾಧಿಕಾರುಲು ಉಮೇದೆಡ್ ಕಾರ್ಯ ತೋನುಂಡ ಮಹತ್ವದ ಯೋಜನೆಯನ್ನು ಗೆಲ್ಮಿಡ ಅನುಷ್ಠಾನ ಮಲ್ಪಲೆಂದು ಪಂಡ್ಯರ. ಲಯನ್ಸ್ ಸೇವಾ ಟ್ರಸ್ಟ್ ಗುರುಕಾರ್ಯರ ಶಿವಪ್ರಸಾದ್ ಹೆಗ್ಡೆ ಪಾತಿರ್ದ ಸಭಾಭವನನ್ನು ಅವ್ಯ ಸೇವಾ ಪಣವುದೆತೊನಂತೆ ಸಾರ್ವಜನಿಕ ಬೊಕ್ಕ ಸರ್ಕಾರಿ ಕಾರ್ಯಕ್ರಮಲೆಗ್ ಕೊರ್ಪಣೊಂದು ಪಂಡ್ಯರ. ಎಂಕೆ ಪದ್ಮನಾಭ ಭವಾನಿ ಪನ್ಪನ ಭೋಜನ ಶಾಲೆನ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಉದಿಪನ ಮಲ್ತಿರ. ಲಯನ್ಸ್ ಸೇವಾ ಟ್ರಸ್ಟ್ದ ಕಾರ್ಯಂತರ HR ಸಂಪುಟ ಚಂದ್ರೇಗೌಡ ಬಕ ಪಣವದ ಗುರುಕಾರ್ಯರ ಬಾಲಕೃಷ್ಣ ಹೆಗ್ಡೆ ಕಾರ್ಯಕ್ರಮ ಉದ್ದೇಶಿಸಿದ ಪಾತಿರಿಯರು. ನನದ ಲಯನ್ಸ್ ಜಿಲ್ಲಾ ಗವರ್ನರ್ HM ತಾರನಾಥ ಓಟುಡುಗೆಂದಿನ ಸುರತ ಜಿಲ್ಲಾ ಒತ್ತು ಗವರ್ನರ್ ಗೋವರ್ಧನ ಕೆ ಶೆಟ್ಟಿ ಎಡ್ಡೆಪ್ಪು ಬೈಕಿಯರು ಶೋಭಾ ಶಿವಪ್ರಸಾದ್ ಹೆಗ್ಡೆ 5 ಜನ ಪೆಲ್ಲೆಗೆ ಸೇರಪಟ್ಟಿಯರು. ಕುಡ್ಪಿ ಅರವಿಂದ ಶೆಣೈ ಬೊಕ್ಕ ದಿನೇಶ್ ಮೊಕ್ಲಿಗೆ ಸಂಸಾರದ ಒಟ್ಟಿಗೂ ಸಮ್ಮಾನದ ಮರ್ಯಾದೆ ಮಲ್ತಿರ. ಡಾಕ್ಟರ್ ಪ್ರಕೃತಿ S ಹೆಗ್ಡೆ ಭರತನಾಟ್ಯ ಪ್ರದರ್ಶನ ಕುರಿಯರ. ಚೈತನ್ಯ ಕಲಾವಿದರು ಜೈಲೂರು ಕೂಟದಕ್ಲೆಡ್ದು ರಾಘು ಮಾಸ್ಟರ್ ತುಳು ನಾಟಕ ನಡೆತಂಡ. ಲಯನ್ಸ್ ಕ್ಲಬ್ ಕಾರ್ಯಂತರ ಆಸ್ವಾಲ್ಡ್ ಮಾರ್ಟಿನಾ ಡಿಕೋಸ್ತಾ ಪಣವದ ಗುರುಕಾರ್ಯರ ಹರೀಶ್ ತಂತ್ರಿ ಸೇರ್ನಂಚ ಲಯನ್ಸ್ ಕ್ಲಬ್ ಬೆದ್ರಾ ಬೊಕ್ಕ ಲಯನ್ಸ್ ಸೇವಾ ಟ್ರಸ್ಟ್ದ ಪದಾಧಿಕಾರುಲು ಸದಸ್ಯರು ಕಾರ್ಯಕ್ರಮ ಇಟ್ಟರು. ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ಇವತ್ತಿಗೂ ಕಾಣ್ತಾ ಇರತಕ್ಕಂತಹ ಮೂಡುಬಿದಿರೆಯ ಆಸುಪಾಸಿನಲ್ಲಿ 5 ಬಸ್ಸು ನಿಲ್ದಾಣಗಳು ಇವತ್ತಿಗೂ ರಾರಾಜಿಸ್ತಾ ಇವೆ. ಈ ವರ್ಷವೂ ಕೂಡ ಒಂದು ತಂಗುದಾಣ ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ. ಅದೆಷ್ಟೋ ಮೆಡಿಕಲ್ ಕ್ಯಾಂಪ್ಗಳಿರ್ಬೋದು, ನಮ್ಮ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು, ಅದು ವಿಭಿನ್ನವಾಗಿರ್ತಕ್ಕಂಥದ್ದು. ಆಸುಪಾಸಿನ ಎಲ್ಲ ಶಾಲೆಯ ಮಕ್ಕಳುಗಳನ್ನು ಒಂದೆಡೆ ಸೇರಿಸಿ ಸುಮಾರು 500ರಿಂದ 600 ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸಿ 50 ವರ್ಷಗಳಿಂದಲೂ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದೆ ಲಯನ್ಸ್ ಕ್ಲಬ್ ಮೂಡುಬಿದಿರೆ. ಎಲ್ಲ ಶಾಲೆಯ ಮಕ್ಕಳನ್ನು ಸೇರಿಸಿ ವಿಶೇಷವಾಗಿ ಇದರ ಮುತುವರ್ಜಿಯನ್ನು ಶ್ರೀಪತಿ ಭಟ್ರವರು ಇದೀಗ ಮಾಡ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಮೂಡುಬಿದಿರೆಯ ಪಂಚಾಯತ್, ಯಾಕಂದರೆ ಯಾವುದೇ ರಾಜಕಾರಣಿ ಮೂಡುಬಿದಿರೆಯಲ್ಲೇ ಹುಟ್ಟಿ ಬೆಳೆದವ ಭಾಳ ಕಮ್ಮಿ. ಆದರೆ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳ್ತೇನೆ, ಮೂಡುಬಿದಿರೆಯಲ್ಲೇ ಹುಟ್ಟಿ ಮೂಡುಬಿದಿರೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಮೂಡುಬಿದಿರೆಯಲ್ಲೇ ನನ್ನ ಚಟುವಟಿಕೆಗಳನ್ನು ಮಾಡಿ ಮೂಡುಬಿದಿರೆಯಲ್ಲೇ ಶಾಸಕನಾಗಿ ಇವತ್ತಿಗೂ ಕೂಡ 6 ಟರ್ಮ್ 2 ಟರ್ಮ್ MLC 4 ಟರ್ಮ್ MLA ಆಗಿ ಇವತ್ತಿಗೂ ಮೂಡುಬಿದಿರೆಯಲ್ಲಿ ವಾಸಿಸುವಂಥ ಒಂದು ಅವಕಾಶ ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಭಗವಂತನಿಗೆ ನಮಸ್ಕರಿಸುತ್ತಾ ಕುಡ್ಲದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಕಟೋಣದ ಪ್ರೇರಣಾ ಸಭಾಂಗಣಡು ನೆತ್ತೆರ್ಲೋಕ ದಾನಿಲೆನ ದಿನಾಚರಣೆ ನಡೆದಿತ್ತಂಡು ಪತ್ತರ್ದಲ ಹೆಚ್ಚ ಸರ್ತಿ ನೆತ್ತೆರ್ದಾನ ಮಲ್ತಿನಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ನಿಲೇಟ್ ವಿಶ್ವ ನೆತ್ತಿರ್ದಾನಿಲನ ದಿನಾಚರಣೆ ಕುಡ್ಲದ ದುಂಬುದ ಜಿಲ್ಲಾಧಿಕಾರಿ ಆಫೀಸ್ ಕಟೋಣ ಕೈತಲ್ದ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿದ ಶತಮಾನೋತ್ಸವ ಕಟೋಣದ ಪ್ರೇರಣಾ ಸಭಾಂಗಣೋಡು ನಡೆತಂಡ. ನೆತ್ತಿರ್ದಾನ ಒತ್ತು ಸಮಿತಿ ನಿರ್ದೇಶಕರು ಪುಷ್ಪರಾಜ್ ಜೈನ್ ಎತ್ಕೊಂಡ್ಯರ. ಶಾಸಕರು ಡಿ ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಸುಮಾರು 10 ಹೆಚ್ಚ ಸರ್ತಿ ನೆತ್ತಿರ್ದಾನ ಮಲ್ತಿದಿನ ಮಹಾದಾನಿಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಶಾಸಕರು ವೇದವ್ಯಾಸ ಕಾಮತ್ ಪಾತಿಡ್ದು ರೆಡ್ ಕ್ರಾಸ್ ಸಂಸ್ಥೆ ಎಡ್ಡೆ ರೀತಿಯ ಕೆಲಸ ಮಲ್ತೊಂದುಂಡು ನೆತ್ತಿರ್ ಕುರ್ಪನಕ್ಲಿನ ಗುರ್ತ ಮಲ್ತದ ಸಮ್ಮಾನ ಮಲ್ಪನವು ನನಲಾತು ಜನಕ್ಲಿಗೆ ನೆತ್ತಿರ್ದಾನ ಮಲ್ಪರೆ ಉಮೇದು ಕೊರ್ಪನೊಂದು ಪಂಡ್ಯರ. ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕದ ಗುರುಕಾರ್ಯರು ಶಾಂತರಾಮ್ ಶೆಟ್ಟಿ ಗುರುಕಾರ್ಮೆ ವಹಿಸಿದ ಪಾತಿಡ್ದು ಜೀವ ಉರಿಪಾವನ ನೆತ್ತಿರ್ದಾನಿಲು ದೇಶಕಾಪುನ ಸೈನಿಕರನಂಚ ಉಲ್ಲೇರ. ರೆಡ್ ಕ್ರಾಸ್ ಸಂಸ್ಥೆ ಸರ್ಕಾರಿ ಆಸ್ಪತ್ರೆಗೆ ನೆತ್ತಿರ್ದಾನ ಮಲ್ತದ ಭಾರೀ ಸಹಾಯಕರೊಂದುಂಡೊಂದು ಪಂಡ್ಯರ. ಮಲ್ಲಬಿನ್ನೆರು ವೆಲ್ಲಾಕ್ ಜಿಲ್ಲಾಸ್ಪತ್ರೆದ ಸರ್ಜನ್ ಡಾಕ್ಟರ್ ಶಿವಪ್ರಕಾಶ್ ಪಾತಿಡ್ದು ನೆತ್ತಿರ್ದಾನಿಲಿನ ಗುರ್ತ ಮಲ್ಪನ ವೆಡ್ಡೆ ಕಾರ್ಯ ಅಂದು ಪಂಡ್ಯರ. ಲೇಡಿ ಘೋಷಣ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರ ಡಾಕ್ಟರ್ ದುರ್ಗಾ ಪ್ರಸಾದ್, ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕದ ಕಾರ್ಯಂತರ ಕಿಶೋರ್ ಚಂದ್ರ ಹೆಗ್ಡೆ, ಆಡಳಿತ ಕಮಿಟಿ ಸದಸ್ಯರ ಡಾಕ್ಟರ್ ಸಚ್ಚಿದಾನಂದ ರೈ, ಡಾಕ್ಟರ್ ಸತೀಶ್ ರಾವ್, ಗುರುದತ್ ಎಂ ನಾಯಕ್ ಕಾರ್ಯಕ್ರಮ ಇಟ್ಟಿದ್ದಾರೆ. ಒಂದು ವ್ಯಕ್ತಿಗಳಿಗೆ ಬೇಕಾದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಅವರಿಗೆ ರಕ್ತವನ್ನ ಕೊಡುವಂತ ಕೆಲಸ ಕಾರ್ಯ ಅವರ ಜೀವ ಉಳಿಸಿದ್ರೆ ಅವರ ಇಡೀ ಮನೆ ಕುಟುಂಬ ಉಳಿಸಿದೆ. ಆ ಮನೆ ಕುಟುಂಬ ಉಳಿದಂತ ಸಂದರ್ಭದಲ್ಲಿ ಆ ಮನೆಯವರ ಕುಟುಂಬಸ್ಥರ ಆ ಕಣ್ಣಿನಲ್ಲಿ ನೀರು ತುಂಬಿ ಬರುವಂತ ಖುಷಿ ಉಂಟಲ್ಲ, ಆ ಸಂತೋಷ ಉಂಟಲ್ಲ, ಅದು 10 ಕಾರಿನಕ್ಕಿಂತ ಹೆಚ್ಚಿನ ಮಿಗಿಲು. ಅದರ ಪುಣ್ಯದ ಅಂಕ ಎಷ್ಟು ಅಂತ ಕೇಳಿದ್ರೆ ಯು ಕ್ಯಾನ್ ಇಮ್ಯಾಜಿನ್ ಇಟ್.
ಈ ದೇಶದಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಕಟ್ಟಡ ಎಲ್ಲೂ ಇಷ್ಟವರೆಗೆ ಆಗಲಿಲ್ಲ. ಅಂತ ಕಟ್ಟಡವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ CS ಶಾಂತರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕಮಿಟಿಯು ಮಾಡಿಕೊಟ್ಟಿರ್ತದೆ. ಈ ಸಲ ಬಹಳಷ್ಟು ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ನಡೆಸ್ತಿದ್ದೇವೆ. ಈ ಸಲ ನಮ್ಗೆ ಒಂದು ದೊಡ್ಡ ಅವಕಾಶ, ಈ ಪ್ರೇರಣಾ ಹಾಲಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕಮಿಟಿ ನನ್ಗೆ ಗೊತ್ತಿದ್ದಾಗೆ 50-60 ಸಾರಿ ಕೊಟ್ಟವರಿದ್ದಾರೆ. ಅವರು ಎವರಿ 4 months ಬ್ಲಡ್ ಕೊಡ್ತಾರೆ. ಅಂತ ದೊಡ್ಡ ಸೇವೆ, ಯು ಕ್ಯಾನಾಟ್ ಮ್ಯಾನುಫ್ಯಾಕ್ಚರ್ ದ ಬ್ಲಡ್. ಸೊ ರೈಟ್ ಪರ್ಸನ್ ರೈಟ್ ಟೈಮ್ ಅಲ್ಲಿ ರೈಟ್ ಬ್ಲಡ್ ಸಿಗ್ಬೇಕೆಂದ್ರೆ ಅಂತ ಡೋನರ್ಸ್ ಬೇಕೇ ಬೇಕು. ನಿಮ್ಗೆ ಗೊತ್ತಿದ್ದಾಗೆ ಕ್ಯಾನ್ಸರ್, ತಲೆಸೆಮಿ ಅಂತ ರೋಗಗಳಿಗೆ ಡೈರೆಕ್ಟ್ ನಮ್ಮ ಬ್ಲಡ್ ಡೋನರ್ ಹಾಸ್ಪಿಟಲ್ ಹೋಗಿ 1 hour ಇರ್ಬೇಕಾಗ್ತದೆ, ಟ್ರಾನ್ಸ್ಮಿಷನ್ ಮಾಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡುವಂತವ್ರು ನಮ್ಮ ರೆಡ್ ಕ್ರಾಸ್ ನ ಕನೆಕ್ಟೆಡ್ ಆಗಿ ಮೆಂಬರ್ಸ್ಗಳು ಅಥವಾ ವಾಲಂಟಿಯರ್ಸ್ ಹುಡುಗರು ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ರಕ್ತ ವರ್ಲ್ಡ್ ಬ್ಲಡ್ ಡೋನರ್ಸ್ ವಿಶ್ವ ರಕ್ತದಾನ ದಿನಾಚರಣೆ ಖಂಡಿತ ಬೇಕು. ನಾವೆಲ್ಲ ಜಾತಿ ಪಕ್ಷ ಏನೇನೋ ಮಾತಾಡ್ತೀವಿ. ಮೋಸ್ಟ್ ಸೆಕ್ಯುಲರ್ ಅಂದ್ರೆ ರಕ್ತ. ರಕ್ತಕ್ಕೆ ಜಾತಿ ಧರ್ಮ ಯಾವ್ದು ಅಡೆತಡೆ ಇಲ್ಲ. ಸೊ ನಾವೊಂದು ಬ್ಲಡ್ ಕೊಟ್ರೆ ಅದು ಯಾವ ಜಾತಿಗೆ ಹೋಗುತ್ತೆ, ಬೇರೆ ಜಾತಿಗೆ ಹೋಗುತ್ತೆ, ಕೆಳ ಜಾತಿಗೆ ಹೋಗುತ್ತೆ, ಯಾವ ಧರ್ಮಕ್ಕೆ ಹೋಗುತ್ತೆ ಗೊತ್ತಿಲ್ಲ ನಮಗೆ. ಸೊ ಅಲ್ಲಿ ಒಟ್ಟಾರೆ ನೋಡುವಾಗ ಗೊತ್ತಾಗುತ್ತೆ ಮನುಷ್ಯ ನಾವು ಮಾಡ್ಕೊಂಡಿರೋದು ಜಾತಿ ಧರ್ಮ ಅಲ್ಲ, ಬೇರೆ ಬೇರೆ ವಿಚಾರಕ್ಕೆ ಮಾಡ್ಕೊಂಡಿದ್ರು ಕೂಡ ರಕ್ತ ಅನ್ನೋದು ಅದು ಎಲ್ಲರ ಜೊತೆ ಲೀನ್ ಆಗುತ್ತೆ, ಯಾವ ಜಾತಿಗೆ ಬೇಕಾದ್ರೂ ಮಿಸ್ ಆಗುತ್ತೆ. ಸೊ ಮೋಸ್ಟ್ ಸೆಕ್ಯುಲರ್ ಏನಾದ್ರು ಇದ್ರೆ ಅದು ಬ್ಲಡ್ ಬ್ಯಾಂಕ್. ಕುಡ್ಲದ ಬಿಜೆ ಸಂತ ಫ್ರಾನ್ಸಿಸ್ ಝೇವಿಯರ್ ಹಿರಿಯ ಪ್ರಾಥಮಿಕ ಶಾಲೆಗೆ ಊರದ ಶ್ರದ್ಧಾನಂದ ನಗರದ ಮಿತ್ರ ಮಂಡಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶುದ್ಧ ಪರ್ಪನ ನೀಡಿದ ಘಟಕ ಒದಗಾದಿದ್ದದ ಐತ ಉದಿಪಾನ ನಡೆತಂಡ. ಕುಡ್ಲದ ಬಿಜೆ ಸಂತ ಫ್ರಾನ್ಸಿಸ್ ಝೇವಿಯರ್ ಹಿರಿಯ ಪ್ರಾಥಮಿಕ ಶಾಲೆಗೆ ಊರದ ಶ್ರದ್ಧಾನಂದ ನಗರದ ಮಿತ್ರ ಮಂಡಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶುದ್ಧ ಪರ್ಪನ ನೀಡಿದ ಘಟಕ ಒದಗಾದಿತ್ತದ ಐತ ಉದಿಪನ ಐತಾರ ಅಟ್ಟಣೆ ಮಲ್ದಿತ್ತೇರೆ. ಶಾಲೆದ ಮುಖ್ಯೋಪಾಧ್ಯಾಯರ ನಿರ್ಮಲಾ ಸಿಲ್ವಿಯಾ ಡಿಸೋಜ ಎತ್ಕೊಂಡಿರೆ. ಶಾಲೆದ ಸಂಚಾಲಕರ ಧರ್ಮಗುರು ಸ್ಟ್ಯಾನಿ ಫಿರೇರ ಬೊಕ್ಕ ಮಿತ್ರ ಮಂಡಳಿ ಗುರುಕಾರ್ಯರ ದುಂಬುದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಶುದ್ಧ ನೀಡಿದ ಘಟಕ ಉದಿಪನ ಮಲ್ತೇರ. ಗುರುಕುಲ್ ಪಾತ್ರದ ನಾಗರಾಜ ಶೆಟ್ಟಿ ಗುರುಕಾರ್ಯರಾದುಪ್ಪುನ ಮಿತ್ರ ಮಂಡಳಿ ಶಾಲೆಗೆ ಬೇತೆ ಬೇತೆ ಕೊಡುಗೆಯನ್ನು ಕೊರೊಂದು ಬೈದಂಡ ಇತ್ತೆ ಶುದ್ಧ ಪರ್ಪನ ನೀಡಿದ ವ್ಯವಸ್ಥೆ ಮಂತದೇರ ಅರಿಗು ಬೊಕ್ಕ ಮಿತ್ರ ಮಂಡಳಿಗೆ ಸೊಲ್ಮೆ ಸಂದಾವೆಂದು ಪಂಡ್ಯರ. ನಾಗರಾಜ್ ಶೆಟ್ಟಿ ಪಾತ್ರ ತಾನುಬೊಕ್ಕ ಮಿತ್ರ ಮಂಡಲದ 5 ಜನ ಪದಾಧಿಕಾರಿಗಳು ಈ ಶಾಲೆದ ಪರ ವಿದ್ಯಾರ್ಥಿಗಳ ಅದುಲ್ಲ ಅಂಚಾದ ಈ ಶಾಲೆಗೆ ಸಹಾಯ ಅಪ್ಪನ ವೆಂಕಲನ ಕರ್ತವ್ಯ ನನ್ನ ಮಿತ್ತಗಳ ಇಂಚನೆ ಸಹಾಯ ಕೊರ್ಪನೊಂದು ಪಂಡ್ಯರ. ಜೊತೆ ಬರವು ಕಲ್ಪಾವನ ಧನಲಕ್ಷ್ಮಿ ಬೊಕ್ಕ ಸೆಲಿನ್ ಬರವು ಕಲ್ಪಾವನಕ್ಕಲು ಮಿತ್ರ ಮಂಡಲದ ಸುಧಾಕರ್ ರಾವ್ ಪೇಜ್ ಅವರ ನವೀನ್ ಜಯರಾಮ ಬೊಕ್ಕ ಪದಾಧಿಕಾರಿಗಳು ಈ ಪೊರ್ತೊಡಿತ್ತರ. ಮಿತ್ರ ಮಂಡಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಶ್ರದ್ಧಾನಂದ ನಗರ ಬಿಜೆ ಮಂಗಳೂರು ಇವರು ಬಹಳ ಕಳಕಳಿಯಿಂದ ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಗೆ ನಿರಂತರ ಅವರು ನಮ್ಮ ಪ್ರತ್ಯೇಕವಾಗಿ ಇಲ್ಲಿ ಕಲಿತಿರುವಂಥ ಬಡ ಮಕ್ಕಳಿಗೆ ಅಗತ್ಯ ಇರುವ ಸಮವಸ್ತ್ರ ಮತ್ತು ಹಲವಾರು ಹಲವಾರು ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ ಎಂದು ಕೇಳಿ ಭಾಳ ಸಂತೋಷವಾಗಿದೆ. ಅವರಿಗೆ ಶಾಲೆಯ ವತಿಯಿಂದ ಮತ್ತು ನಮ್ಮ ವತಿಯಿಂದ ಸದಾಕಾಲ ನಾವು ಋಣಿಯಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಶ್ರೀ ಗಣೇಶೋತ್ಸವ ಸಮಿತಿ ಮಿತ್ರ ಮಂಡಳಿಯ ನಿರಂತರವಾದಿ ಗಣೇಶೋತ್ಸವ ಮತ್ತು ಇತರ ಸತ್ಕರ್ಮಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಈ ಶಾಲೆ ಭಾಳ ವಿಶೇಷವಾಗಿ ನಮಗೆ ಹತ್ತಿರದಲ್ಲಿದ್ದು ಅನೇಕ ನಮ್ಮ ಸದಸ್ಯರುಗಳು ಮತ್ತು ನನ್ನನ್ನು ಸೇರಿ ನಾನು ಕೂಡ 3ನೇ ಕ್ಲಾಸಿನವರೆಗೆ ಇಲ್ಲೇ ಕಲಿತದ್ದು ಈ ಶಾಲೆಯಲ್ಲಿ. ಸೊ ಆದ್ದರಿಂದ ಈ ಶಾಲೆಯ ಬಗ್ಗೆ ಹೆಚ್ಚಿನ ಗಮನ ಕೊಡೋದು ಮತ್ತು ಈ ಶಾಲೆಯಲ್ಲಿ ಕಲಿಯುವಂಥ ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು, ಹೆಚ್ಚಿನ ಮಕ್ಕಳು ಕಡು ಬಡವರು ಕೂಲಿ ಕಾರ್ಮಿಕರ ಮಕ್ಕಳು, ಅವರಿಗೆ ಸಹಾಯದ ಹಸ್ತವನ್ನು ಸಾಕೋದು ಭಾಳ ಅಗತ್ಯ ಅಂಥೇಳಿ ಕೆಲವಾರು ವರ್ಷದಿಂದ ಪುಸ್ತಕ, ಯೂನಿಫಾರ್ಮು ಮತ್ತು ಕೊಡೆಗಳನ್ನೆಲ್ಲ ಕೊಡ್ತಾ ಬಂದಿದ್ದೇವೆ. ಈ ಸಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕಿಯರ ಅದ್ರ ಮೇಲೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಮಕ್ಕಳಿಗೆ. ಯಾಕಂದರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೇವೆ. ಸೊ ಆರೋಗ್ಯ ಇರಬೇಕಾದ್ರೆ ಶುದ್ಧ ಕುಡಿಯುವ ನೀರು ಇರಬೇಕು, ಶುದ್ಧ ಗಾಳಿ ಇರಬೇಕು. ಸೊ ಅದಕ್ಕೋಸ್ಕರ ಮೂಲಭೂತ ವಿಚಾರದಲ್ಲಿ ಶುದ್ಧ ಕುಡಿಯುವ ನೀರು ಮಕ್ಕಳು ಕುಡಿಬೇಕು. ಅದನ್ನು ಇವತ್ತು ನಮ್ಮ ಮಿತ್ರ ಮಂಡಳಿ ಗಣೇಶೋತ್ಸವ ಸಮಿತಿಯ ಪರವಾಗಿ ಈ ಶಾಲೆಗೆ ನಾವು ದಾನವಾಗಿ ಕೊಟ್ಟಿದ್ದೇವೆ.
ಸೊ ಅದು ಭಾಳ ಸಂತೋಷದ ವಿಚಾರ. ಅದೇ ರೀತಿ ಸನ್ಮಾನ್ಯ ಫಾದರ್ ಹೇಳಿದಾಗೆ ನಿರಂತರವಾಗಿ ಮುಂದಿನಲ್ಲಿ ಕೂಡ ಈ ರೀತಿಯ ಸತ್ಕರ್ಮಗಳನ್ನು ಮಾಡುವಂಥ ವ್ಯವಸ್ಥೆಗೆ ಭಗವಂತ ನಮಗೆಲ್ಲ ಅನುಗ್ರಹ ಮಾಡಲಿ ಮತ್ತು ಈ ಒಂದು ಇವತ್ತು ದಾನ ಮಾಡಿದ್ದನ್ನು ಅತ್ಯುತ್ತಮ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಶಾಲೆಯ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿದೆ. ಇವತ್ತು ನಮ್ಮ ಶಾಲೆಗೆ ಪ್ರೀತಿಯಿಂದ ಮಿತ್ರ ಮಂಡಳಿಯವರು ತಮ್ಮ ಉದಾರ ದಾನವಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುವರು. ಇದರ ಮೊದಲು ಅವರು ಸುಮಾರು ನಮಗೆ ಅನೇಕ ದಾನಗಳನ್ನು ನೀಡಿರುತ್ತಾರೆ. ಅದಕ್ಕಾಗಿ ಸರ್ವರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ವಾಲೆಗುಂಜಿ ಮರ ಶಾಲೆಗುಂಜಿ ವನ ಕಾರ್ಯಕ್ರಮಡು ವರ್ಷಲದೈ ಪಟ್ಟದ ಪರಿಸರ ಜಾಗೃತಿ ಮೂಡವೊಂದುಂಡೊಂದು ಸ್ವಸ್ತಿ ಕಲಾ ಕೇಂದ್ರ ಜಲ್ಲಿಗುಡ್ಡದ ಮರ್ಯಾದೆ ಗುರ್ಕಾರ್ಯರು ಬಿ ಪ್ರಕಾಶ್ ಪೈ ಪಂತೆರ ಕುಡ್ಲ ಜಲ್ಲಿಗುಡ್ಡದ ಸ್ವಸ್ತಿಕ್ ಕಲಾ ಕೇಂದ್ರದ ನಿಲೆಟ ಕೆನರ ಪ್ರೌಢಶಾಲೆದ ಪ್ರತಿಯೊಂದು ಕ್ಲಾಸ್ದ ಇರುವೆರ ಜವಾಬ್ದಾರಿ ಜೋಕ್ಲೆಗ್ 18 ಮಾರ್ತದ ದೈಕ್ಲೆನ್ ಕುರಿಯರ್ ಇರುವ ಕಾಡು ಉತ್ಪತ್ತಿ ದೈಕ್ಲೆನ್ ಬರವು ಕಲ್ಪವನಕ್ಲೆ ಕುರಿಯರ್ ಸ್ವಸ್ತಿಕ್ ಕಲಾ ಕೇಂದ್ರದ ಮರ್ಯಾದೆ ಗುರ್ಕಾರ್ಯರು ಬಿ ಪ್ರಕಾಶ್ ರೇ ಪಾತಿರ್ದು ಬಾಲೆಗುಂಜಿ ಮರ ಶಾಲೆಗುಂಜಿ ವನ ಕಾರ್ಯಕ್ರಮಟ್ಟು ವರ್ಷಲ ದೈಪಟ್ಟದ ಪರಿಸರ ಜಾಗೃತಿ ಮೂಡವನ ಕೆಲಸ ಸಂಸ್ಥೆದ ನಿಲೇಟು ಬುಡಂದೆ ಮಲ್ಪುನ ವೆಂಕ್ಲಿನ ಉದ್ದೇಶ ಅಂದು ಪಂಡ್ಯರ ಸ್ವಸ್ತಿಕ್ ಕಲಾ ಕೇಂದ್ರ ಜಲ್ಲಿಗುಡ್ಡದ ಗುರ್ಕಾರ್ಯರು ಗಣೇಶ್ ಕುಮಾರ್, ಶಾಲೆದ ಮುಖ್ಯ ಟೀಚರ್ ಇಂದುಮತಿ, ಶಾಲೆದ ಸಂಚಾಲಕರ ಅಶ್ವಿನಿ ಕಾಮತ್, ಗಂಗಾಧರ ರಾವ್ ಬರವು ಕಲ್ಪನಕ್ಲಿಗೆ ಎಡ್ಡಿಪು ಬೈಕೇರ ಬರವು ಕಲ್ಪನಕ್ಲಿಗೆ ರಾಮಾಯಣ ಮಹಾಭಾರತ ಬಕ ಪುರಾಣ ಇತಿಹಾಸದ ಬಗೆಟ್ ರಸಪ್ರಶ್ನೆ ಕಾರ್ಯಕ್ರಮ ನಡಪಾದ ಗೆಂದಿನಕ್ಲಿಗೆ ಇನ್ನಮ್ಲೇನ್ ಪಟ್ಟಿಯರ ಶಾಲೆದ ಜೋಕ್ಲು ಸಭಾ ಕಾರ್ಯಕ್ರಮ ನಡಪಾದ ಕುರಿಯರ ಸ್ವಸ್ತಿಕ ಕಲಾ ಕೇಂದ್ರದ ಆನಂದರಾವ್, ಅಶೋಕ್ ಜಾಧವ್, ಸುಮಲತಾ ಕಾರ್ಯಕ್ರಮ ಟಿತ್ತರ. ಮನೆಗೊಂದು ಮರ ಶಾಲೆಗೊಂದು ವನ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಪ್ರತಿಯೊಂದು ಮಕ್ಕಳಿಗೆ ಮನೆಯಲ್ಲಿ ನೆಡಲಿಕ್ಕೆ ಹಾಗೂ ಶಾಲೆಯ ಒಂದು ಕೈತೋಟದ ನೆಡಲಿಕ್ಕೆ ಈ ಒಂದು ಸಸಿಯನ್ನು ವಿತರಣೆ ಮಾಡಿದ್ದೇವೆ. ಈ ವಿತರಣೆ ಮಾಡಿದ ಸಸಿ ಪ್ರತಿಯೊಂದು ಮನೆಯ ಮಕ್ಕಳು ಪೋಷಿಸ್ತಾರೆ. ಆ ಪೋಷಿಸಿದ ನಂತರ ಆ ಮಕ್ಕಳ 1 ವರ್ಷ ನಂತರ ಆ ಮಕ್ಕಳ ಪೋಷಣೆಯ ಬಗ್ಗೆ ನಾವು ಪುಷ್ಟೀಕರಿಸಿ ಅಥವಾ ಅದನ್ನು ಪರಿಶೀಲಿಸಿ ಅದಕ್ಕೆ ಬಹುಮಾನ ಕೊಡುವಂಥ ಕಾರ್ಯಕ್ರಮ ಕೂಡ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ವನ ಮಹೋತ್ಸವ ಪರಿಸರಕ್ಕೆ ಸಂಬಂಧಪಟ್ಟ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದು ಮುಂದೆ ಕೂಡ ಇವತ್ತು ಗಿಡದಲ್ಲಿ ನಾವು ಹಲಸು, ಕಾಡುತ್ಪತ್ತಿ ಗಿಡಗಳು ಹಾಗೂ ಪೆಟ್ರಾ ಫಾರಂ, ಅದರ ಮೇಲೆ ನುಗ್ಗೆ ಮತ್ತು ಬೇವು ಹಾಗೂ ಮಲ್ಲಿಗೆ ಹಾಗೂ ಇತರ ಗಿಡಗಳು, ಈ ಕಾಡುತ್ಪತ್ತಿಯ ಗಿಡಗಳು ಅಂದರೆ ಹೊಳೆ ದಾಸವಾಳ ಇಂಥ ಹೂಗಳು ಇದೆಲ್ಲವನ್ನು ನಾವು ಇವತ್ತು ಕೊಟ್ಟಿದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.